ಹರ್ಷಿತಾ. ಕರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಕೋವಿಶೀಲ್ಡ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ. ಟ್ರಾಫಿಕ್ ಅವೇರ್ನೆಸ್ ಹಾಗೂ ಅಪರಾಧ ತಡೆ ಮಾಸ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಶಿರಸಿಯ ಅದ್ವೈತ ಸ್ಕೇಟಿಂಗ್ ಕ್ಲಬ್ಬಿನ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನವನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಬಗ್ಗೆ ಸ್ಕೇಟಿಂಗ್ ಜಾಥಾವನ್ನು ಹಮ್ಮಿಕೊಂಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಶಿರಸಿಯಲ್ಲಿ ವೆಹಿಕಲ್ಸ್ ವಿತ್ ಹೆಲ್ಮೆಟ್ ಎಂಬ ಕ್ಯಾಂಪೇನ್ ನಡೆಯಲಿದೆ. ಸಾರ್ವಜನಿಕರು ಸಂಚಾರಿ ನಿಯಮವನ್ನು ಪಾಲಿಸಿ ತಮ್ಮ ಅಮೂಲ್ಯವಾದ ಜೀವವನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಶಿರಸಿಯ ಅದ್ವೈತ ಸ್ಕೇಟಿಂಗ್ ಕ್ಲಬ್ ಇಂದು ನಗರದಲ್ಲಿ ಸ್ಕೇಟಿಂಗ್ ಮಾಡುವುದರ ಮೂಲಕ ಟ್ರಾಫಿಕ್ ಅವೇರ್ನೆಸ್ ಹಾಗೂ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ರ್ಯಾಲಿಯನ್ನು ಆಯೋಜಿಸಿತ್ತು. ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಉತ್ತರ ಕರ್ನಾಟಕ ಪ್ರಾಂತೀಯ ಶಿವಕೃಷ್ಣಮೂರ್ತಿ ಮಾತನಾಡಿ, ಸ್ಕೇಟಿಂಗ್ನಂತಹ ಸಾಹಸ ಕ್ರೀಡೆ ಶಿರಸಿಯಲ್ಲಿ ಅದ್ಭುತವಾಗಿ ಬೆಳೆದಿದೆ. ಅದ್ವೈತ ಸ್ಕೇಟಿಂಗ್ನ ಕ್ಲಬ್ಬಿನ ವಿದ್ಯಾರ್ಥಿಗಳು ಸಂಚಾರಿ ನಿಯಮಾವಳಿಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಅತ್ಯಂತ ವಿಶೇಷವಾಗಿದೆ. ದೇಶದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೇಟಿಂಗ್ ಮೂಲಕ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಶಿರಸಿಯಲ್ಲಿ ನಡೆದಿದೆ. ಇಡೀ ದೇಶ ರಾಮ ಮಂದಿರ ಕಾರ್ಯಕ್ಕೆ ಕೈ ಜೋಡಿಸುತ್ತಿದೆ ಎಂದರು. ಅದ್ವೈತ ಸ್ಕೇಟರ್ಸ್ ಅಂಡ್ ಸ್ಪೋರ್ಟ್ ಕ್ಲಬ್ ಶಿರಸಿ ಇವರು ಆಯೋಜಿಸಿದ್ದ ಈ ಸ್ಕೇಟಿಂಗ್ ರ್ಯಾಲಿಯು ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಪ್ರಾರಂಭವಾಗಿ ಹಳೆ ಬಸ್ ನಿಲ್ದಾಣ ಸಿಪಿ ಬಜಾರ್ ಮೂಲಕ ನಗರ ಪೊಲೀಸ್ ಸ್ಟೇಷನ್ ರವರೆಗೆ ಸಂಚರಿಸಿತು. ಕಾಲಿಗೆ ಸ್ಕೇಟಿಂಗ್ ಕಟ್ಟಿಕೊಂಡು ಹೆಲ್ಮೆಟ್ ಮಾಸ್ಕ್ ಹಾಕಿಕೊಂಡ 80ಕ್ಕೂ ಹೆಚ್ಚಿನ ಸ್ಕೇಟಿಂಗ್ ಕ್ರೀಡಾಪಟುಗಳು ಸ್ಕೇಟಿಂಗ್ ಮಾಡುತ್ತಾ ಘೋಷಣೆ ಕೂಗುತ್ತಾ ಸಾಗುತ್ತಿತ್ತು. ಸತತವಾಗಿ 50 ಹೆಚ್ಚು ಬಾರಿ ರಸ್ತೆಯುದ್ದಕ್ಕೂ ಲಿಬು ಸ್ಕೇಟಿಂಗ್ ಮಾಡುತ್ತಾ ಸಾಗಿದ ಕುಮಾರ್ ರಾಜಗುರು ಹಾಗೂ ಮಾಸ್ಟರ್ ಅದ್ವೈತ್ ಇವರು ಸಾರ್ವಜನಿಕರ ಗಮನ ಸೆಳೆದರು. ರ್ಯಾಲಿಯಲ್ಲಿ ಡಿವೈಎಸ್ಪಿ ರವಿನಾಯಕ್, ಸಿಪಿಐ ಪ್ರದೀಪ್, ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾನಂದ್ ನಾವದಗಿ, ಶಿರಸಿ ಪೊಲೀಸ್ ಸಿಬ್ಬಂದಿ ವರ್ಗ, ಅದ್ವೈತ ಸ್ಕೇಟಿಂಗ್ ಕ್ಲಬ್ಬಿನ ಅಧ್ಯಕ್ಷ ಕಿರಣ್ ಕುಮಾರ್, ವಿಶ್ವನಾಥ್ ಕುಡಾಳ್ಕರ್, ರೋಷನ್ ಪಾಲೇಕರ್, ಶ್ಯಾಮ್ ಸುಂದರ್, ಪಯಣ ಪ್ರವಾಸೋದ್ಯಮ ಸಂಸ್ಥೆಯ ಪರಮೇಶ್ವರ್, ಶಿರಸಿ ನಗರ ಹಿಂದೂ ಜಾಗರಣ ವೇದಿಕೆಯ ಗೋಪಾಲ್ ದೇವಾಡಿಗ, ಅಪಾರ ಸಂಖ್ಯೆಯ ಪಾಲಕ ಪೋಷಕರು ಉಪಸ್ಥಿತರಿದ್ದರು. ಹೆಲ್ಮೆಟ್ ಧರಿಸಿ, ಮಾಸ್ಕ್ ಬಳಸಿ. ಮುಂಡಗೋಡ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ದೇಶದಾದ್ಯಂತ ಕೋವಿಡ್-19 ಲಸಿಕೆ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಖಾತೆ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ಕೇಂದ್ರವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶಾಂತಾರಾಮ್ ಸಿದ್ದಿ, ವಾಯುವ್ಯ ರಸ್ತೆ ಸಾರಿಗೆ ಅಧ್ಯಕ್ಷರಾದ ಶ್ರೀ ವಿಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ರವಿಗೌಡ ಪಾಟೀಲ್, ಶ್ರೀ ಎಲ್ಟಿ ಪಾಟೀಲ್ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಹಾಜರಿದ್ದರು. ಕಾರವಾರದಲ್ಲಿ ರಾಜ್ಯದ ಮೊದಲ ನೇವಿಗೇಷನ್ ಶಿಪ್ಪಿಂಗ್ ಪರವಾನಗಿ ಕೇಂದ್ರ. ಕಾರವಾರ ಇನ್ನು ಬಾರ್ಜ್ ಟಗ್ ಬೋಟ್ ನಡೆಸುವವರಿಗೆ ಕಾರವಾರದಲ್ಲಿ ಪರವಾನಗಿ ಪತ್ರ ದೊರೆಯಲಿದೆ. ಬೋರ್ಡ್ ಆಫ್
ಎಕ್ಸಾಮಿನೇಷನ್ ಫಾರ್ ಸೀಫೇರರ್ಸ್ ಎಂಬ ಸಂಸ್ಥೆಯೊಂದಿಗೆ ಬಂದರು ಇಲಾಖೆ ಒಪ್ಪಂದ ಮಾಡಿಕೊಂಡಿದ್ದು ನೇವಿಗೇಷನ್ ಹಾಗೂ ಶಿಪ್ಪಿಂಗ್ ಸಂಬಂಧಿಸಿದ ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರ ನೀಡಲಿದೆ. ಈ ಹಿಂದೆ ಪರೀಕ್ಷೆ ಹಾಗೂ ಪ್ರಮಾಣ ಪತ್ರಕ್ಕಾಗಿ ಮಹಾರಾಷ್ಟ್ರ, ಕೇರಳಕ್ಕೆ ಅಲೆದಾಡಬೇಕಾಗಿತ್ತು. ಇದು ಕರ್ನಾಟಕದ ಮೊದಲ ಶಿಪ್ಪಿಂಗ್ ಮತ್ತು ನೇವಿಗೇಷನ್ ಪರವಾನಗಿ ಕೇಂದ್ರವಾಗಿದೆ. ಸೀಫೇರರ್ಸ್ ಸಂಸ್ಥೆಯು ಅಭ್ಯರ್ಥಿಗಳ ಅನುಭವ, ತರಬೇತಿ ಆಧರಿಸಿ ಲಿಖಿತ ಪರೀಕ್ಷೆ ಹಾಗೂ ಪ್ರಾಯೋಗಿಕ ಪರೀಕ್ಷೆ ಆಯೋಜಿಸಲಿದೆ. ನೀಡಲಾಗುವ ಪ್ರಮಾಣ ಪತ್ರದಲ್ಲಿ ಸಂಸ್ಥೆಯ ಮುಖ್ಯಸ್ಥರ ಜತೆ ಬಂದರು ಇಲಾಖೆ ನಿರ್ದೇಶಕರ ಸಹಿಯೂ ಇರಲಿದೆ. ಈ ಪ್ರಮಾಣ ಪತ್ರಕ್ಕೆ ದೇಶಾದ್ಯಂತ ಮನ್ನಣೆ ಸಿಗಲಿದೆ. ಸವಾರನ ಮೊಬೈಲ್ನಲ್ಲಿ ಹರಟೆ, ಅಪಘಾತದಲ್ಲಿ 5 ಜನ ಗಂಭೀರ. ಕಾರವಾರ ಮೊಬೈಲ್ನಲ್ಲಿ ಹರಟೆ ಹೊಡೆಯುತ್ತಾ ಬೈಕ್ ಸವಾರಿ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಬಸ್ಗಾಗಿ ಕಾಯುತ್ತಿದ್ದ ಕುಟುಂಬದವರ ಮೇಲೆ ಹತ್ತಿಸಿ 5 ಜನರಿಗೆ ಗಂಭೀರ ಗಾಯ ಮಾಡಿದ ಘಟನೆ ಗೋಕರ್ಣದ ಗಂಗಾವಳಿ ರಸ್ತೆಯಲ್ಲಿ ನಡೆದಿದೆ. ಬೈಕ್ ಸವಾರ ಹನೇಹಳ್ಳಿ ರಾಘವೇಂದ್ರ ವಿಠ್ಠಲ್ ಗೌಡ ಅಪಘಾತ ಮಾಡಿದವನಾಗಿದ್ದು, ಮಕ್ಕಳನ್ನು ವೈದ್ಯರ ಬಳಿ ತೋರಿಸಲು ಬಸ್ಗಾಗಿ ಕಾಯುತ್ತಾ ನಿಂತಿದ್ದ ಉದಯ್ ನಾಯ್ಕ್ 10 ವರ್ಷ, ರಂಜಿತಾ ಶೇಖರ್ ನಾಯ್ಕ್ 14 ವರ್ಷ, ಪ್ರವೀಣಾ ಶೇಖರ್ ನಾಯ್ಕ್ 45 ವರ್ಷ, 1 ವರ್ಷದ ಪ್ರಣತಿ ಸುರೇಶ್ ನಾಯ್ಕ್ ಹಾಗೂ ಬೈಕ್ ಸವಾರ ಕೂಡ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳುಗಳನ್ನು ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಕಾರವಾರದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆ ಸಂಬಂಧ ಗೋಕರ್ಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 18 ಕರೋನಾ ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಅಂಕೋಲಾ 1, ಕುಮಟಾ 2, ಸಿರಸಿ 2, ಸಿದ್ದಾಪುರ 8, ಯಲ್ಲಾಪುರ 3, ಹಳಿಯಾಳ 2. ಅದರಂತೆ 9 ಕರೋನಾ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಕಾರವಾರ 1, ಅಂಕೋಲಾ 2, ಕುಮಟಾ 3, ಭಟ್ಕಳ 1, ಯಲ್ಲಾಪುರ 1, ಹಳಿಯಾಳ 1. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14,445 ಕರೋನಾ ಪಾಸಿಟಿವ್ ಕೇಸಸ್ ಸಿಕ್ಕಿದೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14,195 ಕರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂವರೆಗೆ 63 ಕರೋನಾ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 187 ಕರೋನಾ ಸೋಂಕಿತರು ಮರಣ ಹೊಂದಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.